Posakural, 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 Posakural. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೇನ ಮಾತು ಮೊಕ್ಕೆ ಹಿಡಿದುಕೊಂಡು ಪೊಸಕುರಲ್ನ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಲಕ್ಷ ದೀಪೋತ್ಸವದ ಸಂಭ್ರಮ ಐತಾರ ನಡೆತಂಡು. ಮಾಗಣೆ ದೇವಸ್ಥಾನ ಆದ ಇತಿಹಾಸ ಪುಗಡ್ತೆನ್ ಪಡೆಯಿನ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಲಕ್ಷ ದೀಪೋತ್ಸವದ ಸಂಭ್ರಮಾಚರಣೆ ವೈದಿಕ ವಿಧಿಕ್ಲೆಡ್ ಐತಾರ ನಡೆತಂಡು. ಐತಾರ ಕಾಂಡಿರ್ದು ಉಷಾ ಕಾಲದ ನಿತ್ಯ ಪೂಜೆ ಗಣಹೋಮಾದಿ ವೈದಿಕ ವಿಧಿಕ್ಲೆಡ್ ಕಾರ್ಯಕ್ರಮ ಶುರುವಾದ ರಾತ್ರಿಡು ಶ್ರೀ ಸೋಮನಾಥ ದೇವರಿಗೆ ಬೊಕ್ಕ ಪರಿವಾರ ದೇವರನ ಸನ್ನಿಧಿರು ನಿತ್ಯ ಪೂಜಾ ವಿಧಿಕ್ಲು ಆದ ಶ್ರೀ ಸೋಮನಾಥ ದೇವರಿಗೆ ಬೊಕ್ಕ ಶ್ರೀ ಮಹಾಗಣಪತಿ ದೇವರಿಗೆ ರಂಗ ಪೂಜೆದ ಸೇವೆ ನಡಪಾಯರು. ಅವಿರ್ದ ಬೊಕ್ಕ ತುಡರ್ ಸೇವೆದೊಟ್ಟಿಗೆ ಶ್ರೀ ದೇವೇರ್ನ ಬಲಿ ಉತ್ಸವ ಉಡ್ಕೆ ಚೆಂಡೆ ವಾದ್ಯ ಸುತ್ತುವಾದ ಚಂದ್ರಮಂಡಲ ಉತ್ಸವ ನಡೆದಳು.
ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳ ಬೊಕ್ಕ ಬಡಗದಕ್ಲು ಪೂಜಾ ವಿಧಿಗಳು ನಡಪಾಯರು. ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅರ್ಚಕ ವೃಂದ ಊರ್ದ 10 ಸಂಸ್ಥೆರು ಬೊಕ್ಕ ಸಿಬ್ಬಂದಿ ಬಳಗದಕ್ಲು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಪಂಡಿತ ಉತ್ಸವ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಮುತಾಲಿಕಡೆ ದಿವ್ಯಜ್ಯೋತಿ ಮಹಿಳಾ ವಿಭಾಗದ ಒಟ್ಟು ಸೇರಿಗಡೆ ಸತತ 3ನೇ ಸರ್ತಿಗೆ ಸ್ವಚ್ಛ ಭಾರತ ಸ್ವಚ್ಛ ಪರಿಸರ ಅಭಿಯಾನ ನಡಪಾದು ತಂಕ್ಲೆನ ಪಂಡಿತ ಹೌಸ್ ಪರಿಸರನ ಸ್ವಚ್ಛ ಮನ್ಪುನ ಶ್ರಮದಾನದ ಸೇವೆನ ಐತಾರ ಕಾಂಡೆ ನಡಪಾಯಿರಿ. ತೊಕ್ಕೋಟು ಪಂಡಿತ್ ಹೌಸ್ ಪರಿಸರಡ್ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಲೆಗ್ ಪುದರ್ ಪಡೆಯಿನ ಸಂಸ್ಥೆ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ದಿವ್ಯಜ್ಯೋತಿ ಮಹಿಳಾ ವಿಭಾಗದಕ್ಲು ಒಟ್ಟು ಸೇರೊಂದು ತಂಕ್ಲೆನ ಪಂಡಿತ್ ಹೌಸ್ ಪರಿಸರನ ಸ್ವಚ್ಛ ಮಲ್ಪನ ಕಾರ್ಯಕ್ರಮನ ಐತಾರ ಕಾಂಡೆ ನಡಪಾಯಿರು. ಸತತ 3ನೇ ಸರ್ತಿಗೆ ಸ್ವಚ್ಛ ಭಾರತ ಸ್ವಚ್ಛ ಪರಿಸರ ಕಾರ್ಯಕ್ರಮ ನಡಪಾವೊಂದುಪ್ಪುನ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ಮಹಿಳಾ ವಿಭಾಗದಕ್ಲು ಮುಖ್ಯವಾದ ಕೈತಲ್ದ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವರ್ಷಾವಧಿ ಉತ್ಸವದ ಪೇಟೆ ಸವಾರಿ ಬನ್ನಗ ಶ್ರೀ ರಾಜರಾಜೇಶ್ವರಿ ಅಪ್ಪೆನ ಎತ್ಕೊನ್ನ ಸಲುವಾದ್ಲ ಈ ಸ್ವಚ್ಛ ಪರಿಸರ ಅಭಿಯಾನ ನಡಪಾಯಿರು. ತಂಗ್ಲೆ ಪರಿಸರದ ಪ್ರತಿ ಓಣಿ ಒರುಂಕುಡಿ ಇತ್ತಿನ ಕಜೌರೆನ್ ಪೆಜ್ಜಿದು ತಾದಿ ಬರಟಿತ್ತಿನ ಬರ್ಲೆಲೆನ್ ಕಟ್ತದು ಪಂತಿಲೆನ್ ದೆತ್ತದು ಅರ್ಥದು ಸ್ವಚ್ಛತಾ ಅಭಿಯಾನ ನಡಪಾಯಿರು.
ಉಲ್ಲಕಾಡೆ 5 ಗಂಟೆರ್ದು ಮಧ್ಯಾಹ್ನ ಮಟ್ಟ ನಡೆತಿನ ಈ ಸ್ವಚ್ಛತಾ ಸೇವೆಗೆ ಅನ್ನಪೂರ್ಣ ಇಲ್ಲದಕ್ಲೆನ ಇಡ್ಲಿ ಸಾಂಬಾರ್ ಚಾತ ಸೇವೆಲ ಬಂಜಿಗು ತಂಪುನೊದಗಾಂಡು ತಂಕ್ಲೆನ ಸ್ವಚ್ಛ ಭಾರತ ಸ್ವಚ್ಛ ಪರಿಸರ ಅಭಿಯಾನನು ಸತತ 3ನೇ ಸರ್ತಿಗೆ ಮಲ್ತೊಂದುಲ್ಲ. ಶ್ರೀ ರಾಜರಾಜೇಶ್ವರಿ ಅಪ್ಪೆ ತಂಕ್ಲೆ ಊರಿಗೂ ಪೇಟೆ ಸವಾರಿ ಬತ್ತದ ಕಟ್ಟೆ ಪೂಜೆನ ಕೈಕೊನ್ನಗ ಊರು ಸ್ವಚ್ಛವಾದ ಉಪ್ಪೋಡು ಸ್ವಚ್ಛ ಭಾರತ ಸ್ವಚ್ಛ ಪರಿಸರ ಉಪ್ಪೋಡು ಪಣದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಜೊತೆ ಕಾರ್ಯದರ್ಶಿ ಯತಿ ಶೆಟ್ಟಿ ತೆರಿಪಾಯರು. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತ್ ಹೌಸು ಈ ಒಂದು ಟೀಮು ಸತತವಾದ ಸಮಾಜಮುಖಿಯಾದ ಕೆಲಸನ ನಮ್ಮ ದಿವ್ಯಜ್ಯೋತಿ ಪರಿಸರ ಮಂತ ಒಂದೇ ಬರೋದುಂಡು. ಅಂಚೆನೊಂದು 3ನೇ ಬಾರಿದ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಒಂದು ಇಂಥ ದಿನದ ವಿಶೇಷ ಬಂಡ ನಮ್ಮ ಕುತ್ತಾರದ ರಾಜರಾಜೇಶ್ವರಿ ಅಮ್ಮನ ಪೇಟೆ ಸವಾರಿ ಬರ್ಪನ ಒಂದು ಸಂದರ್ಭಡು ಎಂಚ ಅಮ್ಮ ಒಂದು ಊರು ತೀರ ಬರ್ಪೇರು ಅಂಚೆನೆ ನಮ್ಮ ಆರು ಬರ್ಪನ ಡ್ಯಾಮುಡು ನಮ್ಮ ಇಡೀ ಪರಿಸರ ಸ್ವಚ್ಛತಾ ಪಂಪನ ಒಂದು ಉದ್ದೇಶಡು ದಿವ್ಯಜ್ಯೋತಿಲ ಐತೊಟ್ಟಿಗೆ ಊರ್ದ ನಾಗರಿಕರೆಲ್ಲ ಸೇರೊಂದು ನಮ್ಮ ಒಂಜಿ ಮಲ್ಲ ಮಟ್ಟದ ಬಂದು ಕಾಣೊಂಜಿ ನಮ್ಮ 5:30 ಗಂಟೆ ಶುರು ಮಂತದ ಒಂದೊಂದು ಮುಗಿನಾಗತ್ತೊಂಜಿ ಕಮ್ಮಿ ಮಲ್ಲ 15 ಗಂಟೆ ಅಂಚೆನೆ ರೋಡ್ ರೂಪುನ ಮಲ್ಲ ಗುಂಡಿಲ್ನ ನಮ್ಮೊಂದು ಕಾಂಕ್ರೀಟ್ ಬಾರ್ದು ಮುಚ್ಚಿನೊಂದು ವ್ಯವಸ್ಥೆ ಮಾಡ್ಬಾರಲ್ಲ ನೆಟ್ಟು ನಮ್ಮ ಪೂರ ಊರ್ದ ನಾಗರಿಕರೆಲ್ಲ ಅಂಚೆ ನಮ್ಮ ಟೀಮುದೊಂದು ಸಾಧಾರಣ ಒಂದು 100 ಜನ ಮೆಂಬರ್ ಮಹಿಳಾ ಮಂಡಳದ ಬತ್ತಿನ ನಮ್ಮ ಕ್ರಿಕೆಟ್ ಟೀಮದ ಜವನರು ಮಾತ್ರ ಸೇರಿದಿಲ್ಲ ಈ ಕಾರ್ಯಕ್ರಮ ಮಂತೊಂದುಲ್ಲ. ತಂಕ್ಲೆನ ಪರಿಸರನು ಸ್ವಚ್ಛವಾದ ದೀವೋಡು ದೇವೇರ್ನ ಪೇಟೆ ಸವಾರಿ ಬನ್ನಗ ಊರುಲ ಸ್ವಚ್ಛವಾದ ಉಪ್ಪೋಡು ಪಣದು ದಿವ್ಯಜ್ಯೋತಿ ಮಹಿಳಾ ವಿಭಾಗದ ಶಮಿತಾ ಸುನಿಲ್ ಬೊಕ್ಕ ನಿರ್ಮಿತಾ ಹರೀಶ್ ತೆರಿಪಾಯರು. ನಮ್ಮ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತ್ ಹೌಸ್ ಇನಿಕ್ ಕಟ್ಟೆ ಪೂಜೆದ ಸಲುವಾದ ಸ್ವಚ್ಛತಾ ಕಾರ್ಯಕ್ರಮ ಮಂತೊಂದುಲ್ಲ. ಇಂದು ಸತತವಾದ 3ನೇ ಬಾರಿಗೆ ಮಂತೊಂದುಲ್ಲ. ಕಾಂಡೆ 5:30ಕ್ಕೆ ಶುರುವಾದ ಇತ್ತೆ ನಮಗೆ ಇನ್ನು ಮಂತದ ಮಸ್ತ್ ಖುಷಿ ಆವೊಂದುಂಡು ನಮ್ಮ ಪರಿಸರದ ಸ್ವಚ್ಛತೆ ತೂದು ಮಸ್ತ್ ಖುಷಿ ಆವೊಂದುಂಡು. ಇಂದು ನನಕ್ಲೆ ಇಂಚನೆ ಇಪ್ಪಡು ಪಂದು ನಮ್ಮೊಂಜಿ ಆಶಿಕೆ ಒಂದು ಸ್ವಚ್ಛತೆ ಕಾರ್ಯಕ್ರಮ ಇನಿಕ್ ಮಾತ್ರ ಸೀಮಿತವಾದ ಪಂದೆ ಏಪಲ ಪ್ರತಿ ಉಪ್ಪುನ ಪ್ರತಿ ಜನಲ ನೆಕ್ ಪ್ರತಿ ದಿನಲ ಏನು ಕ್ಲೀನ್ ಮಂತೊಂದಿತ್ತನ ನಮ್ಮ ಸ್ವಚ್ಛತೆ ಏಪಲ ಉಪ್ಪುಂಡು ಒಂದು ವರ್ಷಗೊರ ಆವನ್ಲಕ ಏಪಲ ಆವಂದು ಉಪ್ಪುಲಕ ಉಪ್ಪೊಡು ಪಂದೆ ಅನ್ಕೆ ಒಂದುಲ್ಲೆ ಮಾರ್ಗಡ್ ದಕ್ಕುನೊಂಜಿ ಕಜವನೊಂಚೂರು ಅಕಲಕ ಇಲ್ಲದ ಪರಿಸರನ ಕ್ಲೀನ್ ಮಂತದ್ದು ಬೊಕ್ಕ ನಮ್ಮ ಅಂಚೆ ಮಂತನ ಸಮಾಜ ಕ್ಲೀನ್ ಮನ್ಪೆ ಸಾಧ್ಯ ಉಂಡು ಕಾಲು ನಮ್ಮ ಇಲ್ಲ ದಕ್ಕಲು ಅಕಲಕ್ಲ ಇಲ್ಲಿ ಬಿತ್ತಲು ಕ್ಲೀನ್ ಮಂತದ್ದು ಕಜವನ್ನು ಆ ಸೈಡ್ ದಕ್ಕಂದೆ ಅಕಲಂಕಲ ಸ್ವಚ್ಛತೆ ಮಂತದ ಇತ್ತು ನಾಡ ಪ್ರತಿ ಸಮಾಜ ನಮ್ಮ ಸ್ವಚ್ಛತೆ ಮನ್ಪೆ ಸಾಧ್ಯ ಆಪುಂಡು. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಗಣೇಶ್ ನಾಯಕ್, ಕಾರ್ಯದರ್ಶಿ ಸತೀಶ್ ಪೂಜಾರಿ, ಕೋಶಾಧಿಕಾರಿ ಸುನಿಲ್ ಕೆವಿ, ಪರಿಸರದ ಪ್ರಮುಖರು SR ಫ್ಯಾನ್ಸಿ ಮಾಲಕರು ಲಕ್ಷ್ಮಣ್, ಸಾಗರ್ ಬಾರ್ ಬೊಕ್ಕ ರೆಸ್ಟೋರೆಂಟ್ ಮಾಲಕರು ಹರೀಶ್, ಮಹಿಳಾ ವಿಭಾಗದ ಶ್ರೀಮತಿ ರೇಣುಕಾ ಲೋಲಾಕ್ಷ, ಶ್ರೀಮತಿ ಸಾವಿತ್ರಿ ಸುನಿಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಸುಮಾರು 150 ಹೆಚ್ಚಿಗೆ ಸದಸ್ಯರು ಸ್ವಚ್ಛತಾ ಶ್ರಮದಾನದ ಪಾಲ್ಪಡೆದಿದ್ದರು. ಉಳ್ಳಾಲ ನಗರಸಭಾ ಸ್ವಚ್ಛತಾ ಸಿಬ್ಬಂದಿಲು ಸ್ವಚ್ಛತಾ ಅಭಿಯಾನಕ್ಕೆ ಸಹಕಾರ ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಶ್ರೀ ಕ್ಷೇತ್ರ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತ್ತಾಯ ದೇವಸ್ಥಾನಡು ಪ್ರಶ್ನ ಚಿಂತನೆಡು ತೋಜಿದು ಬತ್ತಿಲಕ ದೋಷ ಪರಿಹಾರದ ಬೇಲೆಲ ಆತಂಡು ಅಂಚನೆ ದಿಂಜ ಅಭಿವೃದ್ಧಿ ಬೇಲೆಲ ಆತಂಡು ಪಂಡದು ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮರ್ ಸುದ್ದಿಗೋಷ್ಠಿ ತೆರಿಪಾದರು. ಶ್ರೀ ಕ್ಷೇತ್ರ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತ್ತಾಯ ದೈವಸ್ಥಾನಡು ಮಲ್ಲ ಮಟ್ಟದ ಅಭಿವೃದ್ಧಿದ ಬೇಲೆಲು ಆತಂಡು 10 ದಿನ ನಡತಿನ ಅಷ್ಟಮಂಗಲ ಪ್ರಶ್ನೆಡು ತೋಜಿದ ಬತ್ತಿ ಪ್ರಕಾರ ಅಭಿವೃದ್ಧಿದ ಬೇಲೆಲು ಆತಂಡು ದೋಷ ಪರಿಹಾರದ ಬೇಲೆಲ್ಲ ಆತಂಡು ನಾನಲ್ಲ ಒಂಚಾತು ಬೇಲೆಲು ಬಾಕಿ ಉಂಡು. ಶ್ರೀ ಕ್ಷೇತ್ರದ ಭಂಡಾರದ ಇಲ್ಲು ಕ್ಷೇತ್ರದ ಪುದರಡಿ ಇಚ್ಚಿ ಭಂಡಾರದ ಇಲ್ಲು ಖಾಸಗಿ ಒಡೆತನಡು ಉಂಡು. ಇಂದು ಕ್ಷೇತ್ರದ ಪುದರಡು ಆವಡಾತಂಡು 2 ವರ್ಷದ ದುಂಬು ಇದನ್ನು ಕ್ಷೇತ್ರದ ಪುದರ್ಗ ಕೊರಿಯರೆ ಜಾಗದ ಮಾಲಕರು ಒತ್ತುದಿತ್ತೇರು ಆಂಡ ಇದು ನಿಂಗೆಲ್ಲ ಕೊಡ್ತಿಚೇರು ಇನ್ನಕ್ಕೆ ಬೋಡಾದ ಆಕ್ಲಡ ಪಾತ್ರ ಕತೆ ಆತಂಡು ಮನವಿಲ ಕೊಡ್ತಾ ಇನ್ನೇನು ಜೀರ್ಣೋದ್ಧಾರ ಮಲ್ತದಿನಿ ಕ್ಷೇತ್ರದ ಖರ್ಚುಡು ಇನ್ನತ ಮೂಲ ಒಡೆತನಲ ಕೋಟಕಾರ್ ಗುತ್ತುದಾಕ್ಲಿನ ಪುದರ್ಡು ಉಂಡು. ಒಂಜಿ ವೇಳೆ ಭಂಡಾರ ಇಲ್ಲು ಕ್ಷೇತ್ರದ ಪುದರ್ಗ ಆಯ್ಜಿಂದಾಂಡ ಬೇತೆನೆ 10 ಸೆನ್ಸ್ ಜಾಗಿಡು ಭಂಡಾರದ ಇಲ್ಲನ್ನ ನಿರ್ಮಿಸಾವ ಇನ್ನಕ್ಕೆ ಬೋಡಾದ ನವೆಂಬರ್ 29 ತಾರೀಕಿಗೆ ಶ್ರೀ ಕ್ಷೇತ್ರಡು ತಾಂಬೂಲ ಪ್ರಶ್ನೆಲ ನಡಪೆರ ಉಂಡು ಪಂಡದು ಶ್ರೀ ಕ್ಷೇತ್ರ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮಾರ್ ಸುದ್ದಿಗೋಷ್ಠಿ ತೆರಿಪಾದರು. ಅಲ್ಲಿ ಕೆಲವು ಅಭಿವೃದ್ಧಿ ಕೆಲಸ
ಆಗಬೇಕು ಅಂತ ಕಂಡು ಬಂದಿತ್ತು. ಪ್ರಶ್ನೆಯಲ್ಲಿ ಕಂಡು ಬಂದಂತೆ ದೋಷ ಪರಿಹಾರವನ್ನು ಎಲ್ಲ ದೇವಸ್ಥಾನಗಳ ಸೂಚಿಸಿದಂತೆ ಎಲ್ಲ ಹೋಗಿ ಕ್ಷೇತ್ರದಲ್ಲಿ ದೋಷ ಪರಿಹಾರ ಆಗಿದೆ. ಆಮೇಲೆ ಬ್ರಹ್ಮಕಲಶಕ್ಕೆ ಮೊದಲು ಸುರುವಿನ 8/5/2023 ಅದೇ ಜ್ಯೋತಿಷ್ಯರ ಪ್ರಶ್ನೆ ಪ್ರಕಾರ ಅವರು ಇದ್ದು ನೀಲೇಶ್ವರ ತಂತ್ರಿಯವರು ಅದನ್ನು ದೋಷ ಪರಿಹಾರ ಮಾಡಿದ್ದಾರೆ. ಅದರಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಕೆಲಸಗಳು ಆಗಿರುತ್ತದೆ. ಸಾಧಾರಣ ಒಟ್ಟು 22 ಕೆಲಸ ಆಗಿರುತ್ತದೆ. ಅಲ್ಲಿ ಮುಖ್ಯವಾದ ಒಂದು ಕೆಲಸ ಇನ್ನೂ ಬಾಕಿ ಇದೆ, ಅಗತ್ಯವಾಗಿ ಆಗಬೇಕಾದಂಥ ವಿಷಯ ಇಷ್ಟೇ. ಕೊಂಡಾಣ ಕ್ಷೇತ್ರ ಇತಿಹಾಸ ಪ್ರಸಿದ್ಧವಾದರೂ ಕೂಡ ಪಿಲಿಚಾಮುಂಡಿ ಬಂಟದೈವದ ಭಂಡಾರ ಮನೆ ಕ್ಷೇತ್ರದ ಹೆಸರಿನಲ್ಲಿ ಇಲ್ಲ. ಮೊದಲಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದದ್ದೇ ಕ್ಷೇತ್ರದ ಹೆಸರಲ್ಲಿ ಅವರು ಸ್ಥಾನ ಇದ್ದಂಥ ಭಂಡಾರ ಮನೆ ಹೆಸರಲ್ಲಿಲ್ಲ, ಅದು ಆಗಬೇಕು ಅಂತೇಳಿ ಅದು ತುಂಬ ಚರ್ಚೆ ಆಯಿತು. ಭಂಡಾರ ಮನೆಯ ಯಜಮಾನರು ಮಾಲೀಕರು ಅದಕ್ಕೆ ಬಂದಿದ್ದರು. ಅವರು ಅದನ್ನು ಆದಷ್ಟು ಬೇಗ ಕ್ಷೇತ್ರದ ಬದಿಗೆ ವ್ಯವಸ್ಥಾಪನಾ ಸಮಿತಿ ಹಾಗೂ ಧಾರ್ಮಿಕ ಇಲಾಖೆಗೆ ಮಾಡಿಕೊಡ್ತೇವೆ ಅಂತೇಳಿ ಹೇಳಿದರು. ನಮ್ಮದು ಜೀರ್ಣೋದ್ಧಾರ ಆಯಿತು. 8/5/2023 ಪ್ರಾರಂಭವಾಗಿ 12/5/2023 ಬ್ರಹ್ಮಕಲಶವು ಭಾರಿ ವಿಜೃಂಭಣೆಯಿಂದ ಆಯಿತು, ಎಲ್ಲರಿಗೆ ಗೊತ್ತಿದ್ದ ವಿಷಯ. ಆದರೆ ಭಂಡಾರ ಮನೆ ಅವರು ಹೇಳಿದ್ದು ಅಷ್ಟಮಂಗಲ ಪ್ರಶ್ನೆಯನ್ನಲ್ಲದೆ ಭಂಡಾರ ಮನೆಯ ಜಾಗದ ಮಾಲೀಕರು ಆಮೇಲೆ ಅದಕ್ಕೆ ಏನು ಮುಂದುವರಿಯಲಿಲ್ಲ. 22/1/2023 ನಾವು ಒಂದು 10 ಜನ ಹಿರಿಯರು ವ್ಯವಸ್ಥಾಪನಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು, ಅಧ್ಯಕ್ಷರಾದ ರಾಮಣ್ಣ ಶೆಟ್ಟರು, ಇತರರು ಇಲ್ಲಿದ್ದ ನಮ್ಮ ವೇದಿಕೆಯಲ್ಲಿದ್ದವರೆಲ್ಲ ಸೇರಿ ಅವರದ್ದು ವಿನಂತಿ ಮಾಡಿದ್ದೀವಿ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಿದೆ, ಭಂಡಾರ ಮನೆ ಕ್ಷೇತ್ರಕ್ಕೆ ಅದನ್ನು ಬರಾಬರಿ ಮಾಡಿಕೊಡಿ ಎಂದೇಳಿ. ಅದರ ಖರ್ಚು ಎಷ್ಟು ಬರ್ತದೆ ನಾವು ಅದನ್ನು ಭರಿಸ್ತೇವೆ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ಹೋಗಿ ಬಂದೀವಿ. ಅದನ್ನು ಇಲಾಖೆಗೆ ತಿಳಿಸುವಾಗ ಅವರು ಹೇಳಿದರು, ನೀವು ಓರಲಾಗಿ ಹೇಳಿದರೆ ಸಾಲದು, ಅಧಿಕೃತವಾಗಿ ಲಿಖಿತವಾಗಿ ಕೊಡಿ ಅವರಿಗೆ ಅಂತೇಳಿ. ಹಾಗೆ ನಾವು ಅಲ್ಲಿ ರಿಜಿಸ್ಟರ್ ಮೂಲಕ ಅವರಿಗೊಂದು ಪತ್ರ ಕೊಟ್ಟಿದ್ದೇವೆ. ಆಮೇಲೆ ಗ್ರಾಮಸ್ಥರಿಂದ 21/7/2023 ಒಂದು ಅವರಿಗೆ ವಿನಂತಿ ಪತ್ರ ರಿಜಿಸ್ಟರ್ ಮಾಡಿದ್ದೇವೆ. ಆಮೇಲೆ ಜೀರ್ಣೋದ್ಧಾರ ಸಮಿತಿಯಿಂದ ಒಂದು ವಿನಂತಿ ಪತ್ರ ಅವರಿಗೆ ಕೊಟ್ಟಿದ್ದೇವೆ. ಅದನ್ನು ನೀವೊಂದು ರಿಜಿಸ್ಟ್ರೇಷನ್ ಕ್ಷೇತ್ರಕ್ಕೆ ಮಾಡಿ ಕೊಡಿ ಎಂದು ನಮ್ಮ ಪ್ರಯತ್ನ ಮಾಡಿದ್ದೇವೆ. ಅಂದರೆ ಅವರಿಗೆ ಎಲ್ಲ ಪತ್ರದಲ್ಲಿ ನಾವು ಕೊಟ್ಟಿದ್ದೇವೆ. 8-10 ದಿವಸದೊಳಗೆ ನೀವು ನಮಗೆ ಒಂದು ಲಿಖಿತವಾಗಿ ಉತ್ತರ ಕೊಡಿ ಅಂತೇಳಿ. ದೇವರ ದಯದಿಂದ ಇವತ್ತಿನವರೆಗೆ ಅವರದು ಏನೋ ಒಂದು ಹಿಂಬರ ಅಂತೇಳಿ ಬರಲಿಲ್ಲ. ಆದರೆ ಮುಖ್ಯವಾಗಿ ಆಗಬೇಕಾದಂಥ ಕೆಲಸ ಇಲ್ಲಿ ಕೊಂಡಾಣ ಕ್ಷೇತ್ರಕ್ಕೆ ದೈವಗಳೆಲ್ಲ ಜೀರ್ಣೋದ್ಧಾರಾದರೂ ಕೂಡ ಯಾವುದು ಆಗಬೇಕೋ ಅವರ ಒಂದು ಪ್ರತಿದಿನ ವಾಸ್ತವ್ಯದಿಂದ ಮಂಗಳವಾರ ಅವರು ದೈವಗಳು ಅದಕ್ಕೆ ಒಂದು ಹೂ ಹಾಕುವಂಥ ಪದ್ಧತಿ ಇದೆ, ಸಂಕ್ರಮಣ ಇದೆ, ಎಲ್ಲ ಆಚರಣೆಗಳು ಮಾಡಿದೆ. ಆದರೆ ಸಾರ್ವಜನಿಕ ದೇವಸ್ಥಾನದ ಹೆಸರಲ್ಲಿ ದೇವಸ್ಥಾನದ ಅವರ ಸ್ವಂತ ಸ್ಥಳದಲ್ಲಿ ದೈವಗಳು ಇಲ್ಲ. ಆದ ಕಾರಣ ನಾವೊಂದು ನಾಳೆದು ಬುಧವಾರ 29/11/2023 ಒಂದು ದಿವಸದ ತಾಂಬೂಲ ಪ್ರಶ್ನೆಯನ್ನು ನಾವು ಇಟ್ಟಿದ್ದೇವೆ. ಗಡಿಕಾರ್ಯರು ರಾಘವೇಂದ್ರ ಭಟ್ ದೇವಸ್ಯ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀಮತಿ ದಿನಮಣಿ ರಾವ್, ಪರಿಸರದ ಪ್ರಮುಖರು ಐತಪ್ಪ ಪೂಜಾರಿ, ಅಜಯ್ ನಾಯ್ಕ್ ಸುದ್ದಿಗೋಷ್ಠಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಲಿಯ ಶ್ರೀರಾಮ ಮಂದಿರದ ಸಹ ಸಂಸ್ಥೆ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಪಕ್ಕ ಮಹಿಳಾ ವಿಭಾಗದ ವಾರ್ಷಿಕ ಕ್ರೀಡಾಕೂಟನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ತೊಡರ್ ಬಳಗಾದ ಉದಿಪನ ಮಲ್ತೇರು.
ಕೊಂಡ್ಯ ಶ್ರೀರಾಮ ಮಂದಿರದ ಸಹ ಸಂಸ್ಥೆ 55ನೇ ವಾರ್ಷಿಕೋತ್ಸವದ ಸಂಭ್ರಮನ ಆಚರಿಸಾವನ ಶ್ರೀರಾಮ ಫ್ರೆಂಡ್ ಸರ್ಕಲ್ ಬೊಕ್ಕ 15ನೇ ವಾರ್ಷಿಕ ಸಂಭ್ರಮ ಉಡುಪುನ ಶ್ರೀರಾಮ ಮಹಿಳಾ ಮಂಡಳಿದ ವಾರ್ಷಿಕ ಕ್ರೀಡಾಕೂಟನು ಶ್ರೀರಾಮ ಮಂದಿರದ ಪಿರವದ ಮೈದಾನಡು ಐತಾರ ಅಡನೆ ಮಲ್ದಿತ್ತೇರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಬೊಕ್ಕ ಬಿನ್ನೇರು ಗಣ್ಯರು ತುಡರ್ ಬೆಳಗಾದ ವಾರ್ಷಿಕ ಪಂತಗೊಬ್ಬುಗು ಚಾಲನೆ ಕೊರಿಯರು. ಕೊಲ್ಯಡು ಈ ಒಂಜಿ ಮೈದಾನ ಒರೆದು ನುಂದಾಂಡ ಐಕು ಶ್ರೀರಾಮ ಫ್ರೆಂಡ್ ಸರ್ಕಲ್ ಕಾರಣ. ಈ ಮೈದಾನಡು ಗೊಬ್ಬುದು ಬುಲೇನಕ್ಲು ಮಲ್ಲ ಕ್ರೀಡಾಪಟುಲಾದ ಸಾಧನೆ ಮದ್ದದೇರು ಪಂಡದು ಸದಾಶಿವ ಉಳ್ಳಾಲ್ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಬೊಕ್ಕ ಮಹಿಳಾ ವಿಭಾಗಗೆ ಎಡಬೋಯ್ಕೇರು. ಈಗ ಮತ್ತೆ ಇಲ್ಲಿ ಒಪ್ಪನಾಗ ಇದೇ ಗ್ರೌಂಡು ಅಮರ್ನಾಥ್ ರೈಲ ಯುವರಾಜ್ಲ ಭಾರಿ ಸ್ಫೂರ್ತಿ ಗುಬ್ಬಿನಂಚಿನ ಗ್ರೌಂಡು ಅಕ್ಲಿನಿ ರಾಷ್ಟ್ರ ಮಟ್ಟಡು ಪುದರದೆ ತೊಂದರೆ ಅವೇ ರೀತಿ ನನಾತ್ ಜೋಕುಲು ಈ ಗ್ರೌಂಡ್ ಗೊಬ್ಬಿನಕ್ಲಿನಿ ರಾಜ್ಯ ಮಟ್ಟಡು ಜಿಲ್ಲೆ ಮಟ್ಟಡು ಸ್ಪೋರ್ಟ್ಸ್ ಭಾಗವಹಿಸಿದ ನಮ್ಮ ಗ್ರಾಮಗಳ ಪುದರ್ಕನಿದ್ದಾರೆ. ನೆಕ್ ಮಾತ ಮುತ್ತಲಿಕೆ ವಯಸ್ಸಿನಂಚಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಎಡ್ಡೆ ರೀತಿಯ ನಡುತ್ತೊಂದುಂಡು ಮೂರ್ದಕ್ಕಲ ಮಾತ್ರ ಸಹಕಾರಡು ಇನ್ನೊಂದು ಈ ಮೈದಾನ ಆಟದ ಮೈದಾನದ ಶಾಶ್ವತ ಅದು ಒರಿದು ನನ್ನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ದಕ್ಕಲ್ನ ಬಕ್ಕ ಶ್ರೀರಾಮ ಭಜನ ಮಂದಿರ ದಕ್ಕಲ್ನ ಪ್ರತಿಯೊಂದು ಪದಾಧಿಕಾರಿ ನಕ್ಕಲ್ನ ಆ ಪ್ರಯತ್ನಡಿ ನೀವು ಒರಿದಂಡು ಇಜ್ಜಿನ ನಂದು ಸ್ಮಶಾನ ಪರಂಬೋಕಾದಿತ್ತು ನಂದಿನ ಬದಲಾವಣೆ ಮಲ್ಪರ್ಲ ಕೂಡ ಭಾಳ ಭಂಗ ಇತ್ತಂಡು ಅಂಚಿನ ಕಾಲ ನಂಗೆ ಮೈದಾನ ಒರಿಪಾಯಿ ನಂಚಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ನ ನಮ್ಮ ನೆನಪಿಡಿದೀವಿ ನಮ್ಮ ಕರ್ತವ್ಯ ಪಣೊಂದು ಈ ಪರಿಸರದ ಪ್ರಮುಖರು ಶ್ರೀಮತಿ ಭಾನುಮತಿ ಗಿರೀಶ್ ಪಾತಿರೊಂದು ಈ ಮೈದಾನಡು ಕಬಡ್ಡಿ ಕ್ರಿಕೆಟ್ ಪಂತಗೊಬ್ಬುಲು ಏಪಲ ನಡೆದುಂದುಪ್ಪುಂಡು. ಬೇತೆ ಬೇತೆ ಸಮಾಜದ ಕ್ರೀಡಾಕೂಟಲ ಆವೊಂದುಪ್ಪುಂಡು. ಶ್ರೀರಾಮ್ ಫ್ರೆಂಡ್ಸ್ ಬೊಕ್ಕ ಪೊಂಚೋಲಿನ ಕ್ರೀಡಾಕೂಟಲ ಪೊರ್ಲುಡೆ ನಡಪಡ ಪಣದ ಹಾರೈಸೇರು. ಕ್ರಿಕೆಟ್ ಪಂದ್ಯಾಟವು ಹಾಗೂ ಕಬಡ್ಡಿ ಪಂದ್ಯಾಟವು ಪ್ರತಿ ವರ್ಷವೂ ನಡೆಯುತ್ತಲೇ ಇರುತ್ತದೆ. ಪ್ರತಿಯೊಂದು ಆಟೋಟ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತದೆ. ಹಾಗೆ ಇಲ್ಲಿ ಈ ಗ್ರೌಂಡ್ನಲ್ಲಿ ವಾಹನದ ಡ್ರೈವಿಂಗ್ ಕ್ಲಾಸು ಸಹ ನಡೀತದೆ. ವಾಹನದ ಡ್ರೈವಿಂಗ್ ಕ್ಲಾಸ್, ಕಾರು ಡ್ರೈವಿಂಗ್ ಹಾಗೂ ರಿಕ್ಷಾ ಡ್ರೈವಿಂಗ್ ಪ್ರತಿಯೊಂದು ಡ್ರೈವಿಂಗ್ ಸಹ ಕ್ಲಾಸ್ ನಡೆಯುತ್ತದೆ. ಮತ್ತು ಪ್ರತಿಯೊಂದು ಸಮಾಜ ಬಾಂಧವರು ಸಹ ಪ್ರತಿ ವರ್ಷವೂ ಕ್ರೀಡಾಕೂಟವನ್ನು ನಡೆಸ್ತಾ ಇರ್ತದೆ. ಇದೊಂದು ಸಿಟಿಯಲ್ಲಿರುವ ನೆಹರು ಮೈದಾನ ಹಾಗೆ ಇದು ಒಳ್ಳ ಹೆಸರನ್ನು ಪಡೆದಿದೆ ಈ ಗ್ರೌಂಡು. ಹಾಗೆಯೇ ಈ ಮೈದಾನವು ಶ್ರೀರಾಮ ಫ್ರೆಂಡ್ ಸರ್ಕಲ್ ಮತ್ತು ಮಹಿಳಾ ಮಂಡಳಿ, ಭಜನಾ ಮಂಡಳಿ ಒಳ್ಳೆಯ ಹೆಸರನ್ನು ತಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಏರಲೆಂದು ನಾವೆಲ್ಲರೂ ಆಶಿಸೋಣ. ಶ್ರೀರಾಮ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು ಶೇಖರ್ ಕಣ್ಣೀರ್ತೋಟ, ಪರಿಸರದ ಪ್ರಮುಖರು ಈಶ್ವರ್ ಮಾಸ್ಟರ್ ಕ್ರೀಡಾಕೂಟಗೂ ಶುಭ ಹಾರೈಸಿದರು. ಲಂಕೊಂಜಿ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ಪುದಾರ್ಗೊನ ಇದೀರಿ ಅವೇ ಪುದಾರ್ನ ಇತ್ತೆ ನಮ್ಮ ಕ್ರಿಕೆಟ್ ಇಟ್ಲ ಒರಿಪೋದಿಲ್ಲ ದಯಬಂಡ ಎಂಕಲ್ ಕ್ರಿಕೆಟ್ದ ಒರಿಯರಿನ ಪುದಾರ್ ಬಂಡ ಆಯನಂಬಿ ಅಂಡ ಶ್ರೀರಾಮ ಫ್ರೆಂಡ್ ಸರ್ಕಲ್ ದಾಖಲು ಐತಾರ್ದಾನಿ ಸಾಧಾರಣ ಕಡಿಮೆ ಪಕ್ಷ ಮಂಡಲ ಕಾಂಡಂಜಿ ಒರಂಬರೆಗೆ ಶುರು ಅಂಡ ಮಧ್ಯಾಹ್ನ ಮೂಜರೆ ಗಂಟೆ ಮುಟ್ಟಲ ಒನಸಿಜ್ಜಂದ ಅವೊಂದು ಕ್ರೀಡೆಗೆ ಭಾರಿ ಸ್ಫೂರ್ತಿಯಾಗಿ ನಂಚಿನ ಒಂದು ಉತ್ಸವವನ್ನು ಕೊರೊಂದುಲ್ಲೇರು. ಖಂಡಿತವಾದಲ್ಲ ಇಂಚಿನ ಉತ್ಸವಡು ಇತ್ತದ ತುಯರ ಬಂಡ ಎಲ್ಲಿಯ ಜೋಕುಲೇರ್ ದಿಂಚಲ ಈ ಗ್ರೌಂಡು ಒಂಜಿ ಕ್ರೀಡೆನು ಎಡ್ಡೆ ಸ್ಫೂರ್ತಿದಾಯಕವಾದ ಕೊರ್ದು ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆಲ್ಲ ಒಂದು ಎಡ್ಡೆ ಪುದಾರ್ನ ಕೊರ್ಪು ಅಂಚಿನ ಯೋಗ್ಯ ಕೊರ್ತೇರು ದುಂಬುದ ದಿನೊಟ್ಟು ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಇಂಚಿನೇ ಒಂಜಿ ಎಡ್ಡೆ ಕಾರ್ಯಕ್ರಮವನ್ನು ಆವಡು ಫಿಟ್ ಇಂಡಿಯಾ ಎನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಇದು ಅಲಬರ್ತದೆ. ಎಲ್ಲರೂ ವಯಸ್ಸು ಜಾತಿ ಅಂತರ ಯಾವುದೇ ಇಲ್ಲದೆ ಉತ್ತಮವಾಗಿ ಭಾಗವಹಿಸುವುದೇ ಪ್ರೈಸ್, ಅದೇ ಬಹುಮಾನ. ಅದರಲ್ಲಿ ಹೆಚ್ಚುವರಿಯಾಗಿ ಯಾರು ಸ್ಕಿಲ್ ಕೌಶಲ್ಯಗಳನ್ನು ತೋರ್ಪಡಿಸ್ತಾರೋ ಅವರಿಗೆ ಪ್ರಥಮ ದ್ವಿತೀಯ ಬಹುಮಾನಗಳು ಸಿಕ್ಕುತ್ತವೆ. ಜೊತೆಗೆ ಇವತ್ತು ನಡೆಯುವಂಥ ಎಲ್ಲ ಕ್ರೀಡೆ ಆಟೋಟ ಸ್ಪರ್ಧೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಬಹುಮಾನಗಳನ್ನು ನನ್ನ ವತಿಯಿಂದ ಭರಿಸಲು ಇಚ್ಛಿಸುತ್ತೇನೆ. ಶ್ರೀರಾಮ ಮಂದಿರದ ನಿಕಟಪೂರ್ವ ಅಧ್ಯಕ್ಷರು ತಾರ್ನಾಥ್ ಗಟ್ಟಿ ತಾರಾಯಾಕದ ಗೊಬ್ಬು ದಂಗಣಗ ಚಾಲನೆ ಕೊರಿಯರು. ಶ್ರೀರಾಮ ಮಂದಿರದ ಇತ್ತದ ಅಧ್ಯಕ್ಷರು ಅಶೋಕ್ ಗಟ್ಟಿ ಸಾರಸ್ವತ ಕಾಲನಿ, ಮಾಜಿ ಅಧ್ಯಕ್ಷರು ಈಶ್ವರ್ ಕಣ್ಣೀರ್ತೋಟ, ಸ್ಥಳೀಯ ಪ್ರಮುಖರು ಸಂದೀಪ್ ಮಹಾಲೆ, ದತ್ತೇಶ್ ಕುಲಾಲ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು. ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರು ಧೀರಜ್ ಗಟ್ಟಿ ಸಭೆ ಎತ್ಕೊಂಡರು. ಗಣೇಶ್ ಗಟ್ಟಿ ಸಭೆ ವಿಸ್ತಾರಿಕೆ ಮಂತೇರು. ಉದಿಪನ ಸಭೆ ಹೆಸರದ ಬೊಕ್ಕ ಕಾಂಡಿರ್ದ ಬಯ್ಯ ಮುಟ್ಟ ಕ್ರೀಡಾಕೂಟ ನಡೆತಂಡು. ಬಿನ್ನೇರು ಗಣ್ಯರು ಕ್ರಿಕೆಟ್ ಗೊಬ್ಬುನ ಮೂಲಕ ಕ್ರೀಡಾಕೂಟಗ ಚಾಲನೆ ಕೊರಿಯರು. ಮಾಡಬೇಕು ಅಂತ ಕೇಳಿಕೊಳ್ತಾನೆ.
ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಹಿಳಾ ವಿಭಾಗದ ಮುತಾಲಿಕೆಡ್ ಪೊಂಜೋಳಿನ ಆರೋಗ್ಯ ಮಾಹಿತಿ ಶಿಬಿರನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಚೇರಿಡ್ ಐತಾರ ಮಧ್ಯಾಹ್ನ ಅಟ್ಟನೆ ಮಲ್ತಿದ್ದೇರು. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಸಹ ಸಂಸ್ಥೆಯಾದ ಇಂಚುಗು ಪುಟ್ಟುಪಡೆಯಿನ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆದ ಸುರಿತ ಕಾರ್ಯಕ್ರಮವಾದ ಪೊಂಜುಲಿನ ಆರೋಗ್ಯ ಸಮಸ್ಯೆಲೆಗ್ ಮಾಹಿತಿ ಕಾರ್ಯಕ್ರಮನು ತೋಕೋಟದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಚೇರಿಡ್ ಅಡನೆ ಮಲ್ದಿದ್ದು ಕೇಂದ್ರೀಯ ಸಮಿತಿ ಅಧ್ಯಕ್ಷರು ಕೆಟಿ ಸ್ವರ್ಣರು ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮೂಲಕ ತಂಕ್ಲು ಆಂಜೋಲು ಏಪಲ ಒಟ್ಟಾಪ ಕಾರ್ಯಕ್ರಮನು ಮಲ್ತೊಂದು ಉಪ್ಪುವ ತಂಕ್ಲನ ಇಲ್ಲದಕ್ಲು ಸಮಾಜದ ಪೊಂಜವುಲ್ಲ ಒಟ್ಟಾವಡು ಇಂಚಿನ ಕಾರ್ಯಕ್ರಮನು ಮಲ್ಪೊಡು ಪಂಡದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಹಿಳಾ ವಿಭಾಗಲ ಶುರು ಮಲ್ತದ. ಇಂದು ಎಡ್ಡೆ ರೀತಿಡು ದುಂಬರಿಯಡು ಪಂಡದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರು ಕೆಟಿ ಸ್ವರ್ಣರು ಕಾರ್ಯಕ್ರಮಕ್ಕೆ ಎಡಬೈಕೆರು. ಕಾರ್ಯಕ್ರಮಗಳು ಬಾರುಂಜಿ ಯಶಸ್ವಿ ಆದ ಬಹುಶಃ ಮಾತ ಮಹಿಳೆಯರನ್ನು ಸೇರಿಸೋ ಒಂಜಿ ಎಡ್ಡೆ ಸಂಘಟನೆ ಅದು ಒಳ್ಳೆದು ಬರೋದು ಎಡ್ಡೆ ಲಕ್ಷಣ ಅನ್ಕೊಂಡು ಇನ್ನೀಗಲೂ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಸುಮಾರು 21 ವರ್ಷ ಪ್ರಾರಂಭವಾದ ಇನ್ನು ಅಧ್ಯಕ್ಷರ ಪಾಲನೆ ಪ್ರತಿ ವರ್ಷ ಈ ಮಹಿಳಾ ಒಟ್ಟು ಸೇರಿಸ ಓಡಿಕೊಂಡು ಇನ್ನು ಗ್ರಾಮ ಚಾವಡಿ ಇಂಜಿನ ಕೊಲ್ಲೆ ಬಿಲ್ಲ ಸಂಘ ಬೇತೆ ಬೇತೆ ಕಡೆ ಉಂಡು ಆಂಡ ಆ ಒಂಜಿ ಎಡ್ಡೆ ಒಂಜಿ ಜಾಬ್ ಇತ್ತು ನಗಲು ಎಜುಕೇಟೆಡ್ ಇಂಚಿನ ಒಂಜಿ ಟೀಮ್ ಇಚ್ಚಿ ಇನ್ನು ಇಂಚಿನ ಟೀಮ್ ಇತ್ತದು ಇನ್ನು ನಿಕ್ಲೊಂಜಿ ಕ್ಲಬ್ ಲೆಕ್ಕ ನಿಕ್ಲೆ ಗೊರಿಯರ್ದೋರಿ ಪರಿಚಯ ಇಚ್ಚಿ ಎಂಕ್ಲು ಪೂರ ಎಂಕ್ಲ ಮಿತ್ರರನ್ನ ಪೂರ ಇಲ್ಲದ ಅಕ್ಲು ಇಲ್ಲದಕ್ಲಿಪ್ಪನೆ ಆಂಡ ಎಂಕ್ಲು ಒಟ್ಟು ಸೇರ್ನಂಚಿನ ಎಂಕ್ಲು ಒಟ್ಟು ಸೇರ್ಪ ನಿಕ್ಲು ಒಟ್ಟು ಸೇರೋದು ಒರಿಯಗೋರಿ ಪರಿಚಯದ ಆತ ಒಂಜಿ ಆತ್ಮೀಯತೆ ಇಚ್ಚಾಂಡು ಇನ್ನು ನಿಕ್ಲು ಒಟ್ಟು ಸೇರಿದು ಇನಿ ಆರೋಗ್ಯ ಕೇಂದ್ರ ಆರೋಗ್ಯನ ನಿಕ್ಲೆಗ್ ಆ ಒಂಜಿ ತಿಳುವಳಿಕೆ ಕೊರ್ಪುನಂಚಿನ ಆ ಕೆಲಸ ಇನಿ ಪ್ರಾರಂಭ ನನ್ನ ದುಂಬು ಇಂಚಿನ ಮಲ್ಲ ಮಲ್ಲ ಬೇತೆ ಬೇತೆ ರೀತಿದ ಇನಿ ಪಿಕ್ನಿಕ್ ಹೋಗುನ ದಿಪ್ಪು ಇನಿ ಎಲ್ಲ ಈ ಕ್ರೀಡಾಕೂಟ ಉಂಡು ಐಕ್ ಒಟ್ಟು ಸೇರ್ನ ಯಾದಿಪ್ಪು ಇಂಚಿನ ಕಾರ್ಯಕ್ರಮವನ್ನು ನಿಕ್ಲು ಮಲ್ತದು ನಿಕ್ಲಿ ಈ ಭಾಗ ಮಾತ್ರ ಒಟ್ಟು ಸೇರದು ಇಂಚಿನ ಟೀಮ್ ಉಡುಕು ಉಂಡ ಒಂಜಿ ಕ್ಲಬ್ ಲೆಕ್ಕ ನಿಕ್ಲೆಗ್ ಜನಸಂಖ್ಯೆ ಮುಖ್ಯ ಆಯ್ತು ನಿಕ್ಲ ಒಂದೇ ಮನಸ್ಸದಾಗ್ಲು ಬಹುಶಃ ಹೆಚ್ಚಿನ ಆ ಒಂಜಿ ನಮ್ಮ ಆತ್ಮೀಯತೆ ದಕ್ಲಿನ ಸೇರಿಸೋ ಒಂದು ನಿಕ್ಲು ತಿಂಗಳು ಬರೋ ಸೇರೊಂದು ಇಂಚಿನ ಇನ್ನು ಸುರೇಖಂಚನೆ ಎಂಕ್ಲ ಗಂಗಾ ಟೀಚರ್ ಇಂಚಿನ ಮಾತ ಉಳ್ಳೇರಿ ಉಪಾಧ್ಯಕ್ಷ ಎಂಕ್ಲ ಮಾತ ಎಡ್ಡೆ ತೆರಿನಕ್ಲು ಉಳ್ಳಾರು ಇಂಚಿನಕ್ಲು ಸೇರೊಂದು ಇಂಚಿನ ಕಾರ್ಯಕ್ರಮ ಅನಾಥ ಮಲ್ಕೊಡು ನಮ್ಮ ಮಹಿಳೆಯರಿಗೆ ಆ ಇತ್ತ ಬರ್ಪುಣಂಚಿನ ಕೆಲವು ನೆನ್ನೆ ಸೀಕ್ಲೇನು ಐನ ಮನವರಿಕೆ ಮಾಡ್ತದೆ. ನಾಂಡಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಲಲಿತಾ ಆರೋಗ್ಯದ ಮಾಹಿತಿ ಪಡೆವನ್ನ ಎಡ್ಡೆ ಕಾರ್ಯಕ್ರಮನ ಅಡನೆ ಮಾಡಿದರು. ಇಂದು ಮಾತೆರೆಗಳ ಪ್ರಯೋಜನ ಆವಡು ಮಹಿಳಾ ವಿಭಾಗ ಇಂಚಿನ ಕಾರ್ಯಕ್ರಮದ ಮೂಲಕ ಎಡ್ಡೆ ರೀತಿಯ ದುಂಬಾರಿಯಡು ಪಂಡದ ಹಾರೈಸಿರು. ನಿಜವಾಗಿಯೂ ಇದು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ತಗೊಟ್ಟು ಇದು ಒಂದು ಸ್ಟಾರ್ಟ್ ಮಾಡಿರುವಂಥದ್ದು ನಿಜವಾಗಿಯೂ ಮಹಿಳೆಯರಿಗೆ ಇದು ಅವರದೊಂದು ಶ್ಲಾಘನೀಯವಾದ ಒಂದು ಕಾರ್ಯ. ಯಾಕೆಂದರೆ ಜೆಂಟ್ಸ್ ಅವರು ಹೇಳಿದಾಗೆ ಗಂಡಸರು ಎಲ್ಲರನ್ನ ಸಂಪರ್ಕ ಮಾಡ್ತಾರೆ, ಆದರೆ ಹೆಂಗಸರು ಅವರು ಮನೆಯಲ್ಲೇ ಇದ್ದು ಕೆಲವು ಅವರು ಒಟ್ಟಾಗಿ ಸೇರಿದಾಗ ಕೆಲವು ಅವರಿಗೆ ಆರೋಗ್ಯದ ಸಮಸ್ಯೆಗಳಾಗ್ಬೋದು, ಒಬ್ಬರಿಗೊಬ್ಬರು ಹೆಲ್ಪ್ ಮಾಡುವಂತಾಗ್ಬೋದು. ಆ ರೀತಿಯಲ್ಲಿ ಅಂದರೆ ಅವರ ಮಾನಸಿಕ ಆರೋಗ್ಯ ಹೆಚ್ಚು ವೃದ್ಧಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಹಿಳಾ ವಿಭಾಗದ ಗೌರವ ಅಧ್ಯಕ್ಷರು ಶ್ರೀಮತಿ ಯೋಗಿನಿ ಕೆಟಿ ಸ್ವರ್ಣ ಶುಭ ಹಾರೈಸಿದರು. ಇವತ್ತಿನ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ತಕ್ಕೊಟ್ಟು ಇದರ 3ನೇ ನೀತಿ ಇವತ್ತು ಅಂತ ಇಂಥ ಒಂದು ಕಾರ್ಯಕ್ರಮ ಮುಂದೆ ಸಾಗಲಿ, ಆದಷ್ಟು ಜನ ಬರಲಿ, ಆರೋಗ್ಯ ಸಿಗಲಿ. ಆರೋಗ್ಯ ಮಾಹಿತಿದ ಸಂಪನ್ಮೂಲ ವ್ಯಕ್ತಿಯಾದ ಬತ್ತಿನ ಶ್ರೀಮತಿ ಲಲಿತಾರಿಗೆ ಶಾಲ್ ಪಾರ್ದು ಮಹಿಳಾ ವಿಭಾಗದ ವತಿರ್ದು ಅಭಿನಂದನೆ ಸಂದಾಯಿರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೊಂಡಿನ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಗಂಗಾ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಹುಟ್ಟಿಕೊಂಡಿತ್ತು. ಬಳಿಕ ನಾವು ನಿರಂತರವಾಗಿ 2 ತಿಂಗಳು ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2 ತಿಂಗಳಲ್ಲಿ ಈ ವೇದಿಕೆ 2 ಸಭೆಗಳಲ್ಲಿ ಇದೇ ಸಭಾಂಗಣದಲ್ಲಿ ನಡೆಸಿದೆವು. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿ ಸಹಕಾರವನ್ನು ಕೊಟ್ಟಿದ್ದೀವಿ. ನಿಮ್ಮ ಸಲಹೆ ಸೂಚನೆಯಂತೆ ಇವತ್ತು ಈ ಒಂದು ಆರೋಗ್ಯ
ಸಮಸ್ಯೆಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತ ನಮ್ಮ ಸಭೆಯಲ್ಲಿ ನಾವು ತೀರ್ಮಾನಿಸಿದ ಪ್ರಕಾರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುರೇಖಾ ಸಭೆ ಸ್ಥಾನಕ್ಕೆ ಮಲ್ತೇರು. ಉಪಾಧ್ಯಕ್ಷರು ಹೇಮಲತಾ ಸತೀಶ್ ಕರ್ಕೇರ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ವತಿರ್ದು ಸೊಂಪನೆ ವರ್ಧಂತಿನಿ ಪೂರೈಸಾಯಿನ ಕರ್ನಾಟಕ ಕಲಾ ತಿಲಕ ಶಾಂತಲಾ ಪ್ರಶಸ್ತಿ ಪುರಸ್ಕೃತರು ಉಳ್ಳಾಲ ಮೋಹನ್ ಕುಮಾರ್ರಿಗೆ ಬೊಕ್ಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ತಂಕ್ಲನ ಸಂಸ್ಥೆದ ಸದಸ್ಯರಿಗೆ ಮಾನಾದಿಗಲೆಸನು ಶನಿವಾರ ನಡಪಾಯರು. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ವತಿರ್ದು 3 ಜನ ಸಾಧಕರಿಗೆ ಮಾನಾದಿಗೆಲ್ಲೇಸನು ಶನಿವಾರ ಬಯ್ಯಗ ಅಟಣೆ ಮಲ್ದಿದ್ದೇರು. ಕೊಲ್ಯ ನಾಟ್ಯನಿಕೇತನ ಸಂಸ್ಥೆದ ಸ್ಥಾಪಕರು ಕರ್ನಾಟಕ ಕಲಾ ತಿಲಕ ಶಾಂತಲಾ ಇಂಚಿತಿ ಅವ್ವೇತೋ ಮಲ್ಲಮಲ್ಲ ಪ್ರಶಸ್ತಿಯನ್ನು ಪಡೆಯಿನ ಉಳ್ಳಾಲ ಮೋಹನ್ ಕುಮಾರ್ರಿಗೆ ಸೊಂಪೋಷ ದಿಂಜಿನ ಗೌರವಡು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ವತಿರ್ದು ಮಾನಾದಿಗೆ ಸಂದಾಯರು. ಅಂಚನೆ ಈ ಸಾಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಪಡೆಯಿನ ಹಬ್ಬಕ್ಕ ಉತ್ಸವ ಸಮಿತಿಯ ಸದಸ್ಯರು ಕಲಾ ಶಿಲ್ಪಿ ಉಮೇಶ್ ಬೋಳಾರ್ ಬೊಕ್ಕ ಭರತನಾಟ್ಯ ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ರೆಗ್ಲ ಮಾನಾದಿಗೆ ಮಲ್ತೇರು. ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಕರಿ 25 ವರ್ಷಡ್ ಕಲೆ ಸಾಹಿತ್ಯ ಬೊಕ್ಕ ಬೇತೆ ಬೇತೆ ಕ್ಷೇತ್ರಡ್ ಸಾಧನೆ ಮಲ್ತಿನಕ್ಲಿನ ಗುರುತಿಸಾದು ಗೌರವಿಸಾಂದುಲ್ಲೆರು. ಪ್ರತಿ ವರ್ಷ ರಾಜ್ಯ ಮಟ್ಟಡ್ ಮಲ್ಲ ಸಾಧನೆ ಮಲ್ತಿನ ರಡ್ ಪೊಂಜೋಲಿನ ಗುರುತಿಸಾದು ಪ್ರಶಸ್ತಿದ ಗೌರವವನ್ನು ಮಲ್ತೊಂದುಲ್ಲೆರು. ತಂಕ್ಲೆಗ್ಲ ಹಬ್ಬಕ್ಕ ಉತ್ಸವಡ್ ಪಾಲ್ಪಡೆಪ್ನ ಅವಕಾಶಲ ಕೊಡ್ತಾರೆ ಪಂಡದು ನೃತ್ಯ ಪಂಪಿನ ಪವಿತ್ರವಾಯಿನ ಕಲೆ ಅವೇನು ಒರಿಪಾದು ಬುಲೆಪಾವನ ಬೇಲೆನು ಯುವ ಸಮುದಾಯ ಮಲ್ಪೊಡಾತನ್ ಪಂಡದು ಮೋಹನ್ ಕುಮಾರ್ ತೆರಿಪಾಯರು. ಮಿಶ್ರಣ ಮಾಡಬೇಡಿ ಅಂತ ಭರತನಾಟ್ಯದಾಗೆ ಅದು ಹಾಗಿರ್ಬೇಕಂತ ಹೇಳ್ತೇನೆ ಹೊರತು ಈ ಪವಿತ್ರವಾದ ಈ ಕಲೆ ವೇದದಿಂದ ಬಂದಂತೆ ಎಲ್ಲರಿಗೂ ಗೊತ್ತುಂಟು. ಅದನ್ನು ನಾವು ನಮ್ಮ ಹಿರಿಯರಿಗೆ ಕೊಡುವಾಗ ಹಾಗೆ ಉಳಿಸಿಕೊಡಬೇಕಂತ ನನ್ನ ಶಿಷ್ಯರಿಗೆ ನಾನು ಹಿತವಚನ ಹೇಳ್ತಾ ಇದ್ದೇನೆ. ಮತ್ತು ನನಗೆ ಏನು ಹೇಳಬೇಕಂತ ಸಂತೋಷ ಆಗ್ತದೆ. ಯಾಕೆಂದರೆ ನನ್ನ ಊರಿನಲ್ಲಿ ಆಗುವಂತಹ ಈ ಗೌರವಕ್ಕೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹಬ್ಬಕ್ಕ ಉತ್ಸವ ಸಮಿತಿ ಹಬ್ಬಕ್ಕ ಉತ್ಸವ ಶುರುವಾಗುವ ಸಮಯದಲ್ಲಿಯೇ ಇವರು ಅದರ ಅಧ್ಯಕ್ಷರು ದಿನಕರ ಉಳ್ಳಾಲ್ ಮತ್ತು ಇವರು ಇದ್ದರು ಜಯರಾಮ್ ಶೆಟ್ಟರ್. ಆ ಕಾಲದಲ್ಲಿಯೇ ಫಸ್ಟ್ ನಾವೇ ನಮ್ಮ ಕಾರ್ಯಕ್ರಮದ ಬಹುಶಃ ಭಾರತ ಹೈಸ್ಕೂಲ್ನಲ್ಲಿ ಆಗಿದ್ದು ಕಾಣ್ತದೆ. ನಾನು ಮಾಡಿದ್ದೇನೆ. ಅದು ನನಗೆ ಸಂತೋಷ ಉಂಟು ತುಂಬ. ಲೇಸ್ತ ಗುರ್ಕಾರನ ವಹಿಸೊಂದು ಪಾತೆರ್ನ ಮಾಜಿ ಶಾಸಕರು ಕೆ ಜಯರಾಮ್ ಶೆಟ್ರು ಕೇವಲ ಕಲೆ ಸಾಹಿತ್ಯ ಸಮ್ಮೇಳನಗೂ ಮಾತ್ರ ಸೀಮಿತ ಆವಂದೆ ಈ ಪರಿಸರದ ಕೋಮು ಸೌಹಾರ್ದತೆನ ಬುಲೆಪಾವನ ಬೇಲೆಲ್ನ ಹಬ್ಬಕ್ಕ ಉತ್ಸವ ಸಮಿತಿ ಮಲ್ತೊಂದು ಬರುತ್ತೊಂದು ಪಂಡ ತೆರಿಪಾಯರು. ನಮ್ಮ ಈ ಸಮಾಜವನ್ನ ಜೋಡಿಸುವಂತ ಕೆಲಸ 3 ಜನ ಸಾಧಕರಿದ್ದಾರೆ. ಅವರನ್ನು ಗೌರವಿಸುವಂಥದ್ದು, ಸಮಾಜದಲ್ಲಿ ಯಾರು ಹೆಸರು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಗಳಿಸ್ತಾ ಇದ್ದಾರೆ ಅಂಥವರಿದ್ದರೆ ಸಮಾಜ ದೇಶ ಸುಶಿಕ್ಷಿತವಾಗಿ ಬೆಳೀತದೆ. ಈ ದೇಶದ ಹಿಂದುಗಡೆ ನಮ್ಮ ಒಳ್ಳೆಯ ಸಂಸ್ಕಾರಯುತವಾದಂಥ ಜನ ಬೇಕು. ಆ ದೃಷ್ಟಿಯಿಂದ 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯವರು ಒಟ್ಟಾಗಿದ್ದುಕೊಂಡು ನೀವು MLA ಅವರು ಉಳ್ಳಾಲದಲ್ಲಿ ಯಾವಾಗ ನೋಡಿದರೂ ಗೊಂದಲಗಳಾಗ್ತಾ ಇರ್ತದೆ. ಆದ್ದರಿಂದ ಇಲ್ಲಿ ಈ ವೀರರಾಣಿ ಹಬ್ಬಕ್ಕ ಇದನ್ನು ಆಳಿದವಳು, ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ಪಡೆದವಳು, ಅವಳ ಹೆಸರಿನಲ್ಲಿ ನೀವು MLA ಅವರು ಇದ್ದುಕೊಂಡು ಒಂದು ಉತ್ಸವ ಸಮಿತಿಯನ್ನು ಮಾಡಿ ಅವಳ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಬೇಕೆಂಬ ಹಕ್ಕೊತ್ತಾಯದ ಮೇರೆಗೆ 97ರಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿಯನ್ನು ನಾವು ಮಾಡ್ತಾ ಇದ್ದೀವಿ.
ಪ್ರತಿ ವರ್ಷ ನಾವು ಹಬ್ಬಕ್ಕ ಉತ್ಸವವನ್ನು ಮಾಡೋದರ ಜೊತೆಗೆ ಈಗ ಕೆಲವು ವರ್ಷಗಳಿಂದ ಶಾಲೆಗಳು ಕಾಲೇಜುಗಳಲ್ಲಿ ನಮ್ಮ ಹಬ್ಬಗಳ ಬಗ್ಗೆ ಮಕ್ಕಳಿಗೆ ತಿಳಿಯಪಡಿಸುವಂಥ ಸೆಮಿನಾರ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಯಾರು ಈ ಸಮಾಜದಲ್ಲಿ ಗೌರವ ಸ್ಥಾನವನ್ನು ಪಡೆದಿದ್ದಾರೆ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹಬ್ಬಗಳ ಹೆಸರು ದೇಶಾದ್ಯಂತ ಚಿರಸ್ಥಾಯಿಯಾಗಲಿ. ಎಲ್ಲ ಕಡೆಗಳಲ್ಲಿ ಹಬ್ಬಗಳ ಹೆಸರು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಇತಿಹಾಸದ ಪುಟಗಳಲ್ಲಿ ಈ ದೇಶವನ್ನು ಆಳಿದವರಲ್ಲಿ ಮತ್ತು ವಿದೇಶಿಗಳ ವಿರುದ್ಧ ಹೋರಾಟದವರಲ್ಲಿ ಸುಮಾರು 272 ಹೆಸರುಗಳನ್ನು ನಮೂದನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಬರುವಂಥವಳೆ ಹಬ್ಬಕ್ಕಳು. ಅಂಥ ಹಬ್ಬಗಳ ಹೆಸರನ್ನು ಚಿರಸ್ಥಾಯಿ ಮಾಡೋ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಟ್ಯನಿಕೇತನ ಸಂಸದ ವಿದುಷಿ ಶ್ರೀಮತಿ ರಾಜಶ್ರೀ, ಸಮಿತಿದ ಗೌರವ ಉಪಾಧ್ಯಕ್ಷರು ಸದಾನಂದ ಬಂಗೇರ, ಉಪಾಧ್ಯಕ್ಷರು ಯುಪಿ ಆಲಿಯಬ್ಬ, ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಪದಾಧಿಕಾರಿಗಳು ಸತೀಶ್ ಭಂಡಾರಿ, ಚಿದಾನಂದ್, ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ, ಶಶಿಕಲಾ ಗಟ್ಟಿ, ಅನುಪಮಾಸಿ, ಹೇಮಾಯು, ಮಲ್ಲಿಕಾ ಎಸ್ ಭಂಡಾರಿ, ವಾಣಿ ಲೋಕಯ್ಯ, ಶಶಿಕಾಂತಿ ಉಳ್ಳಾಲ್, ದೇವಕಿಯು ಬುಳ್ಳಾರ್, ಸರೋಜ ಕುಮಾರಿ, ಮಾಧವಿ ಉಳ್ಳಾಲ್, ಮಲ್ಲಿಕಾ ಉಳ್ಳಾಲಬೈಲ್, ರಾಜೀವಿ ಕೆಂಪುಮಣ್ಣು, ಲತಾ ಶ್ರೀಧರ್, ಚಿತ್ರಾ ಜಗನ್, ಜಯಲಕ್ಷ್ಮಿ, ಬಾಲಕೃಷ್ಣ, ಲತಾ ತಲಪಾಡಿ, ಸ್ವಪ್ನಾ ಶೆಟ್ಟಿ, ವಾಣಿ ಗೌಡ, ವಿ ಶೋಭಾ, ರೇಣುಕಾ ಕೆ ಕಾಂಚನ್, ಪ್ರಭಾವತಿ ಬಂಗೇರ, ಮಹೇಶ್ ಆರ್, ಮಾಧವ್ ಉಳ್ಳಾಲ್, ಚಂದ್ರಶೇಖರ್ ಬೋಳಾರ್, ಚಂದ್ರಹಾಸ್ ಶೆಟ್ಟಿ, ಜಾನಕಿ ಪುತ್ರನ್, ಅನ್ವಿಕಾ ಕೆ, ಚಂದ್ರಿಕಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಹಬ್ಬಕ ಉತ್ಸವ ಸಮಿತಿಯ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ಎಕ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡಿರು. ಕಾರ್ಯಕ್ರಮಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಬ್ಬಕ್ಕೋತ್ಸವ. ಅದರಲ್ಲಿ 2 ರಾಜ್ಯ ಮಟ್ಟದ ಮಹಿಳೆಯರಿಗೆ ಪ್ರಶಸ್ತಿ ಕೊಡುವುದು, ದೇಶ ಮಟ್ಟದ ಮಹಿಳೆಯರಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದು ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಎತ್ತುವಂಥ ಕಾರ್ಯಕ್ರಮ. ಹಲವಾರು ಸಣ್ಣ ಕಾರ್ಯಕ್ರಮಗಳನ್ನು ನಾವು ಹಬ್ಬಕ್ಕೋತ್ಸವದಿಂದ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಅದು ನಮ್ಮ ಸಮಿತಿಯವರೇ ಅಥವಾ ಆಗಲಿ ಬೇರೆ ಬೇರೆ ಈ ಊರಿನವರ ಗಣ್ಯ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ಪ್ರಾಯಸ್ಥರಿಗೆ ನಾವು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಇವತ್ತು ಈ ಕಾರ್ಯಕ್ರಮದಲ್ಲಿ 3 ಮಂದಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯವರೇ ಆಗಿದ್ದಾರೆ ಇವರೆಲ್ಲ. ಆದ್ದರಿಂದ ನಾನು ಸಭೆಯಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ನಾವು ಈ ಗೌರವ ಸನ್ಮಾನ ಕೊಡೋದು ಯಾವಾಗಲೂ ನಾವು ಮಹಿಳೆಯರಿಗೆ ಜಾಸ್ತಿ ಒತ್ತನ್ನು ಕೊಡೋದು. ಇವತ್ತು ಮಾತ್ರ ಈ ಸಲ ನಾವು ಹೆಚ್ಚು ವಿಶೇಷವಾಗಿ ನಾವು ಇವತ್ತು ರಾಜ್ಯ ಪ್ರಶಸ್ತಿ ವಿಜೇತರಿಗೆ ನಾವು ಮತ್ತು 90 ವರ್ಷ ದಾಟಿದ ನಮ್ಮ ಮೋಹನ್ ಮಾಸ್ಟರ್ ಕೊಡ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಸಭೆ ಸ್ಥಾರಿಗೆ ಮಂತಿರು, ಕೆಎಂಕೆ ಮಂಜನಾಡಿ, ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನಡ್ 108 ದಿನದ ಸಂಧ್ಯಾ ಭಜನೆಡ್ 11ನೇ ದಿನ ಶನಿವಾರ ಬಯ್ಯ ಸಂಧ್ಯಾ ಭಜನೆ ಪಿಲಾರ ದಾರಂದ ಬಾಕಿಲು ಶ್ರೀ ಮಹಾವಿಷ್ಣು ದೇವಸ್ಥಾನದ ಭಜನಾ ತಂಡದಕ್ಕಲು ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ 108 ದಿನಗಳದ ಸಂಧ್ಯಾ ಭಜನೋತ್ಸವದ 11ನೇ ದಿನದ ಭಜನಾ ಕಾರ್ಯಕ್ರಮ ಶನಿವಾರ ಬಯರ್ ನಡೆದವು. ಶ್ರೀಮತಿ ಶೈಲಶ್ರೀ, ಶ್ರೀ ಸಂದೀಪ್ ಮೂರ್ಕಟ್ಟೆ ಕುಂಪಲ, ಶ್ರೀಮತಿ ಮಲ್ಲಿಕಾ, ಶ್ರೀ ಪ್ರಮೋದ್ ಶಾಂತಿ ಗರಡಿ ಕ್ಷೇತ್ರ, ಶ್ರೀಮತಿ ಸುವರ್ಣ, ಶ್ರೀ ಕಿಶೋರ್ ಕುತ್ತಾರ್, ಶ್ರೀಮತಿ ಸಿಂಧು, ಶ್ರೀ ವಿಜೇತ್ ಚಿತ್ರಾಂಜಲ್ ನಗರ ಕುಂಪಲ, ಶ್ರೀಮತಿ ಶ್ರುತಿ, ಶ್ರೀ ಶರತ್ ಶ್ರೀಯಾನ್ ಕುಂಪಲ, ಶ್ರೀಮತಿ ಕೀರ್ತನ, ಶ್ರೀ ಕಿಶೋರ್ ವೀರಿ ತುಡರ್ ಬಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. सर्वकार्येषु सर्वदा सर्वमङ्गलमाङ्गल्ये
ಅವಿರ್ದು ಬೊಕ್ಕ ಪಿಲಾರ್ ದಾರಂದ ಬಾಕಿಲ್ ಶ್ರೀ ಮಹಾವಿಷ್ಣು ದೇವಸ್ಥಾನದ ಭಜನಾ ತಂಡಲ್ಲಿರ್ದು ಭಜನಾ ಸೇವೆ ನಡೆದನು. ಮುಖ್ಯದ ಬಂಧುಲೆ ಇಡೆಗೆ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪ್ಪಲತ್ತು ಒಂದು ಪ್ಲೇ ಪೊಸಕುರಲ್ 24/7.